ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬ ಒಂದು ಮಾತಿದೆ. ಪ್ರತಿನಿತ್ಯವೂ ದುಡಿದು ದಣಿದು ಬರುವಾಗ ರಾಜನೇ ಆಗಲಿ ರಂಕನೇ ಆಗಿರಲಿ ಹಸಿವಾಗಿರುತ್ತೆ. ಅವರಿಗೆ ರುಚಿಕರವಾದಂಥ ಅಡುಗೆಗಳನ್ನು ಬಡಿಸಿದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಸಂತೃಪ್ತಿಯಾಗಿರ್ತಾರೆ. ಇಂಥದ್ದೇ ಯಾವ ರೀತಿಯಾದಂಥ ಅಡುಗೆಗಳು ಮಾಡಬೇಕು, ಪ್ರತಿನಿತ್ಯವೂ ಒಂದೇ ರೀತಿಯಾದಂಥ ಅಡುಗೆ ಬೋರ್ ಅನ್ನಿಸ್ಬೋದು. ಆದರೆ ನಿಮಗೆ ಇದಕ್ಕೆಲ್ಲ ಉತ್ತರ ಇದೆ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್. ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಹಾಗೂ ತುಂಬ ಸುಲಭವಾಗಿ ತಯಾರಿಸಬಹುದಂಥ ಅಡುಗೆಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಸುಧಾ ಸುಂದರ್. ಇವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೇನೆ. ನೀವು? ಫಿಟ್ ಆ್ಯಂಡ್ ಫೈನ್. ಮತ್ತು ಯಾವಾಗಲೂ ನೀವು ರುಚಿಕರವಾದಂಥ ಸುಲಭದಲ್ಲಿ ತಯಾರಿಸುವಂಥ ಅಡುಗೆಗಳನ್ನು ಹೇಳ್ಕೊಡ್ತೀರಿ. ಒಂದೊಂದು ಸಾರಿ ಬರುವಾಗಲೂ ಕೂಡ ಅಷ್ಟೇ ವಿಭಿನ್ನವಾಗಿರುತ್ತೆ, ಯಾವುದು ರಿಪೀಟ್ ಅನ್ಸಲ್ಲ. ಈ ರೀತಿ ಕೂಡ ಮಾಡ್ಕೊಳ್ಬೋದಲ್ಲ ಅಂಥೇಳಿ. ಸೊ ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ, ಯಾವ ಟೈಪ್ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ಕಾರ್ನ್ ಪ್ಯಾಟೀಸ್ ಮಾಡ್ತೇನೆ. ಕಾರ್ನ್ ಪ್ಯಾಟೀಸ್, ಸೊ ಟೀ ಟೈಮ್ ಸ್ನ್ಯಾಕ್. ವಾವ್, ಸೂಪರ್ ಆಗಿರುತ್ತೆ. ಮಳೆಗಾಲಕ್ಕೆ ಇದು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕಾರ್ನ್ ಆ್ಯಕ್ಚುಲಿ ಹಾಗೆ ಬಿಸಿ ಮಾಡ್ಕೊಂಡು ಹಾಗೆ ಬುಟ್ಟ ಅದನ್ನು ಕೂಡ ತಿಂತಾರೆ, ಬಟ್ ಇದು ಪ್ಯಾಟೀಸ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೆಲ್ತ್ಗೆ ಒಳ್ಳೇದು ಕಾರ್ನ್. ಎಲ್ಲ ವಿಟಮಿನ್ಸ್ ಇರುತ್ತೆ ಅದರಲ್ಲಿ. ನೋಡೋಣ ಯಾವ ರೀತಿ ಇರುತ್ತೆ ಇವತ್ತು ನೀವು ಹೇಳ್ಕೊಡುವಂಥ ಈ ಒಂದು ಅಡುಗೆ. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್, ಈಗ ಫಸ್ಟಿಗೆ ಯಾವುದು? ಪ್ಯಾಟೀಸ್ ಡನ್. ಸ್ವೀಟ್ ಕಾರ್ನ್ 1 ಕಪ್ ತೊಗೊಂಡು ಬಂದಿದ್ದೇನೆ. ಸ್ವಲ್ಪ ಅರ್ಧಂಬರ್ಧ ಗ್ರೈಂಡ್ ಮಾಡಬೇಕು. ಚಂಕ್ಸ್ ಥರ ಚಿಕ್ಕ ಚಿಕ್ಕದಾಗಿ. ಸ್ವಲ್ಪ ತರಿಯಾಗಿ ಮಾಡ್ಕೊಂಡ್ರೆ ಬರೀ ಇದನ್ನು ಮಾತ್ರ? ನೈಸ್ ಬೇಡ, ಇದು ಮಾತ್ರ. ಇದನ್ನು ಮಾತ್ರ. ಸಾಕಲ್ಲ? ಒಂದು ಬಾಣಲಿ ಕೊಡಿ. ಗ್ಯಾಸ್ ಆನ್ ಮಾಡಬೇಕಾ? ಗ್ಯಾಸ್ ಆನ್ ಮಾಡಬೇಕು. ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೀರಂಶ ಹೋಗಬೇಕು. ಇಲ್ಲಾಂದರೆ ತಟ್ಟಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ಪ್ಯಾಟೀಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ. ಹಾಗೆ ಡ್ರೈ ಮಾತ್ರ ಅದನ್ನು ಸ್ವಲ್ಪ ಹುರಿಯೋದು. ಅದು ಜಾಸ್ತಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಜಾಸ್ತಿ ಬರುತ್ತೆ ನೋಡಿ. ಅದರ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಇದನ್ನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ವಾ? ಫಸ್ಟ್ ಒಬ್ಬೊಬ್ರು ಬೇಯಿಸ್ಕೊಳ್ತಾರೆ. ನಾನು ಅದಕ್ಕೆ ಇದರಲ್ಲಿ ಸ್ಮೆಲ್ ಹೋಗ್ಲಿ ಅಂತ ಹೇಳಿ, ಇದು ಒಂಥರ ಟೇಸ್ಟ್ ಇರುತ್ತೆ, ಅದು ಒಂಥರ ಟೇಸ್ಟ್ ಇರುತ್ತೆ. ಓಕೆ, ಬೇಯಿಸಿದ್ರೆ ಬೇರೆ ಟೇಸ್ಟ್, ಇದಾದ್ರೆ ಬೇರೆ ಟೇಸ್ಟ್. ಇದು ನೀವು ಬಾಯ್ಲ್ ಮಾಡಿದರೆ ತವಾನಲ್ಲಿ ಮಾಡ್ಬೋದು. ಇದು ಇದ್ದರೆ ಈ ಥರ ಇದ್ದರೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬೆಂದು ಬಿಡುತ್ತೆ. ಈ ರೀತಿಯಾಗಿ ಮಾಡ್ಕೊಂಡ್ರೆ ಹಸಿ. ಹಾಗಾದ್ರೆ ಆಯಿಲ್ ಹಾಕ್ಬೇಕಾ ಇದಕ್ಕೆ? ಇದಕ್ಕಿಲ್ಲ, ಈಗಲ್ಲ, ಫ್ರೈ ಮಾಡೋದು. ಫ್ರೈ ಮಾಡುವಾಗ. ಓಕೆ ಓಕೆ. ಪ್ಯಾನ್ ಫ್ರೈ ಬೇರೆ, ಆಯಿಲ್ ಡೀಪ್ ಫ್ರೈ ಬೇರೆ. ನೀರು ಆವಿ ಆಗ್ತಾ ಬಂತು. ಹೌದು, ಆಯ್ತು. ಅದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಯ್ತಲ್ಲ, ಒಂಥರ ಹಾಫ್ ಬಾಯ್ಲ್ ಥರ ಆಯಿತು. ಇದು ಅಷ್ಟೇ.
ಡನ್. ಆಫ್ ಮಾಡುತ್ತಾ? ಸ್ವಲ್ಪ ತಣ್ಣಗಾಗಲಿ. ಓಕೆ. ಅಷ್ಟರೊಳಗೆ ನಾವು ವೆಜಿಟೇಬಲ್ಸ್ ಕ್ಯಾರೆಟ್ ಕ್ಯಾರೆಟ್ ತುರಿ. ಕ್ಯಾಪ್ಸಿಕಮ್ ಮಸ್ಟ್. ಕಾರ್ನ್ ಇದಕ್ಕೆ ಕ್ಯಾಪ್ಸಿಕಮ್ ಮಸ್ಟಾ? ಓಕೆ. ಯಾಕೆ? ಟೇಸ್ಟ್ ಬ್ಯಾಲೆನ್ಸ್. ಟೇಸ್ಟ್ ಬ್ಯಾಲೆನ್ಸ್ಗೆ ಏನು. ಹಾಂ. ಬಟಾಟೆ ಹಾಲು ಮೊದಲೇ ಬೇಯಿಸಿ ಕಿವುಚಿ ಇಟ್ಕೊಂಡಿದ್ದೀವಿ. ಹೌದು. ಶುಂಠಿ, ಗ್ರೀನ್ ಚಿಲ್ಲಿ, ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಸಾಲ್ಟ್, ಚಾಟ್ ಮಸಾಲ ಪೌಡರ್. ಈ ಪ್ಯಾಟೀಸ್ ಇಂಥದಕ್ಕೆಲ್ಲ ಸ್ವಲ್ಪ ಚಾಟ್ ಮಸಾಲ ಬಿದ್ರೇನೆ ಖುಷಿ ಅನ್ಸುತ್ತೆ. ಅದರಲ್ಲೂ ಈ ಅರುಣಾ ಮಸಾಲದವರ ಚಾಟ್ ಮಸಾಲ ಆಗಿರಲಿ, ಚಿಲ್ಲಿ ಪೌಡರ್ ಆಗಿರಲಿ, ಒಳ್ಳೆ ಫ್ಲೇವರ್ ಕೂಡ ಸಿಗುತ್ತೆ ಅಂಡ್ ಕಲರ್ ಕೂಡ ಬರುತ್ತೆ ಅಂಡ್ ವೆರಿ ಎಕ್ಸಾಕ್ಟ್ಲಿ ಟೇಸ್ಟ್ ಇರುತ್ತೆ. ಆಮ್ಚೂರ್ ಪೌಡರ್ ಇಲ್ಲಾಂದ್ರೆ ಅನಾರ್ದಾರ್ ಪೌಡರ್. ಎರಡರಲ್ಲಿ ಯಾವ್ದಾದ್ರು ಒಂದು. ಹುಳಿ ಇರುತ್ತೆ ಅಲ್ಲ, ಅದಕ್ಕೆ ಹುಳಿ ಟೇಸ್ಟ್ಗೆ. ಓಕೆ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ದ್ರಾಕ್ಷೆ, ಗೋಡಂಬಿ. ಅದೊಂಥರ ಬಾಯಿ ತಿನ್ನುವಾಗ ಸ್ವಲ್ಪ ಟೇಸ್ಟ್ ಇದಿರುತ್ತೆ. ಅದಕ್ಕೆ ಮೊದಲೇ ಇದ್ರದ್ದು ಚಂಕ್ಸ್ ಹಾಗೆ ಸಿಗುತ್ತೆ, ಅದು ಕೂಡ ಅದ್ರ ಜೊತೆಗೆ. ಮತ್ತೆ ರೆಡ್ ಚಿಲ್ಲಿ ಪೌಡರ್. ಆಗಲೇ ಹೇಳಿದೆ, ಯಾವುದೇ ಇದಾಗಿರಲಿ, ನಾವು ಚಿಲ್ಲಿ ಪೌಡರ್ ಆಗಿರಲಿ ಇದನ್ನೆಲ್ಲ ಹಾಕೊಳ್ಳುವಾಗ ಬೆಸ್ಟ್ ಅಂತ ಹೇಳಿದ್ರೆ ಅರುಣಾ ಮಸಾಲದವರ ಚಿಲ್ಲಿ ಪೌಡರ್ ಆಗಿರಲಿ, ಯಾವುದೇ ಮಸಾಲೆಗಳು ಸಾಕಾ? ಸಾಕು. ಧನಿಯಾ ಪೌಡರ್, ಧನಿಯಾ, ಅರುಣಾ ಧನಿಯಾ ಪುಡಿ ಸಾಕು. ಅಷ್ಟೇ. ಇದು ಈಗ ಇದನ್ನ ಹಾಕ್ಲಾ? ಹಾಕಿ. ನಾನು ಬ್ರೌನ್ ಬ್ರೆಡ್ ಬ್ರೆಡ್ ಪೌಡರ್ ಮಾಡಿದ್ದು. ಬ್ರೆಡ್ ಕ್ರಮ್ಸ್ ಅದು ಬ್ರೌನ್ ಅನ್ನು ಸ್ವಲ್ಪ ಇನ್ನೂ ಹೆಲ್ತ್ಗೆ ಒಳ್ಳೆಯದು. ವೈಟ್ ಬ್ರೆಡ್ಗಿಂತ ಬ್ರೌನ್ ಬ್ರೆಡ್ ಬೆಸ್ಟ್. ಅದನ್ನ ಅದ್ರ ಜೊತೆಗೇನೆ ಮಿಕ್ಸ್ ಮಾಡ್ಕೊಳ್ಳೋದಾ? ಹೌದು. ಓಕೆ. ನಾವು ಈಗ ಮೈದಾ ಏನು ಇದು ಮಾಡೋದು, ಒಬ್ಬೊಬ್ರು ಮೈದಾ ಮಾಡ್ತಾರೆ, ನಾನು ಇದೇ ಇದು ಮಾಡ್ತೀನಿ. ಅದರಲ್ಲೇ ಬೈಂಡಿಂಗ್ಗೆ ನೀವು ಅದನ್ನೇ ಕೊಡ್ತಾ ಇದ್ದೀರಿ. ಓಕೆ ಓಕೆ. ಸೊ ಇದು ಇಮಿಡಿಯೇಟ್ ಆಗಲೇ ತಟ್ಟಿ ಕಾಯಿಸ್ಕೊಳ್ಳೋದು. ಹೌದು. ಸೊ ಟೈಮ್ ವೇಸ್ಟ್ ಮಾಡೋದೇ ಬೇಡ. ನನಗಂತೂ ಹೊಟ್ಟೆ ಹಸಿತಾ ಇದೆ. ಸೊ ಅದರಲ್ಲೂ ಕೂಡ ಈ ಒಂದು ಚಾಟ್ ಮಸಾಲ ಆಗಿರಲಿ, ಈ ಅನಾರ್ದಾನ ಅದರದ್ದು ಪರಿಮಳ ಇಲ್ಲಿವರೆಗೂ ಹೊಡಿತಾ ಇದೆ. ಹೌದು. ಸೊ ಆವಾಗ ಇನ್ನೂ ಖಾರ ಎಲ್ಲ ಟೇಸ್ಟ್ ಇರುತ್ತೆ. ಇನ್ನೂ ಬೇಗ ಬೇಗ ತಿನ್ಬೇಕು ಅನ್ಸುತ್ತೆ. ಸೊ ಹಾಗಾದ್ರೆ ತವಾ ಇಟ್ಕೊಳ್ಳ? ತವಾ ಇಡಿ. ಗ್ಯಾಸ್ ಆನ್ ಮಾಡ್ಕೊಳ್ಳೋದಾ? ಮಾಡಿ. ಇದಕ್ಕೆ ಏನು ಆಯಿಲ್ ಏನಾದರೂ ಹಾಕ್ಕೊಳ್ಬೇಕಾ? ಫಸ್ಟ್ ಆಯಿಲ್ ಬೇಕು. ಆಯಿಲ್ ಬೇಕು, ಸ್ವಲ್ಪ ಜಾಸ್ತಿ ಹಾಕಬೇಕು. ಶಾಲೋ ಫ್ರೈ ಅಂತ ಹೇಳಿದ್ರಿ. ಅವಾಗ ಆಯಿಲ್ ಬೇಕು. ಸೊ ಆಯಿಲಲ್ಲಿ ಬೆಸ್ಟ್ ಅಂತ ಹೇಳಿದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಇಂಥ ಒಂದು ಆಯಿಲಲ್ಲಿ ಫ್ರೈ ಮಾಡಿದ್ದಾಗಿರಲಿ, ಡೀಪ್ ಫ್ರೈ ಆಗಿರಲಿ, ಅಥವಾ ಯಾವುದೇ ರೀತಿಯಾದಂಥ ಡಿಶಸ್ ನೀವು ಮಾಡಿಕೊಂಡ್ರು ಕೂಡ ಅದಕ್ಕೆ ಬೆಸ್ಟ್ ಸೂಟಬಲ್ ಆಯಿಲ್ ಅಂತ ಹೇಳಿದರೆ ಜಾಸ್ತಿ ಇದೆ ಸನ್ ಪ್ರೀಮಿಯಂ. ಸೊ ಮಸಾಲೆನೂ ಇದನ್ನೇ ನಮ್ಮ ಅರುಣಾ ಮಸಾಲ ಬಳಸ್ತೀರಿ, ಆಯಿಲ್ ಸನ್ ಪ್ರೀಮಿಯಂ. ಸೊ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದು. ಅದಕ್ಕೆ ಫಿಟ್ ಆಗಿದ್ದೇನೆ. ವೆರಿ ನೈಸ್. ಎಲ್ಲವೂ ಕೂಡ ಮೊದಲೇ ಬೆಂದಿರೋದ್ರಿಂದ ಸೊ ಸುಲಭ. ಆ್ಯಂಡ್ ಕ್ಯಾರೆಟ್ ತುರಿ ಎಲ್ಲ ಸ್ವಲ್ಪ ಹಸಿ ಸಿಕ್ಕಿದ್ರು ಅದರ ಒಂದು ಕ್ರಂಚಿನೆಸ್ ಸಿಗುತ್ತೆ. ಈ ಪ್ಯಾಟೀಸನ್ನು ಬರ್ಗರ್ಗೂ ಕೂಡ ಇಟ್ಕೊಂಡು ಸರ್ವ್ ಮಾಡ್ಬೋದು ಬಹುಶಃ. ಹೌದು. ಒಳಗೆ ವಡಪಾವ್ ಇದೆ ನೋಡಿ. ಅದಕ್ಕೂ ಆಗುತ್ತೆ. ಈ ಕಡೆ ತಿರುಗಿಸ್ಬೇಕಾ ಇದನ್ನ? ಹೌದು.
ಆಯಿತು, ರೆಡಿ ರೆಡಿಯಾಗಿದೆ. ತಗೊಳ್ಳೋದಾ? ಸೊ ಹೊರಗಿನ ಕ್ರಸ್ಟ್ ಒಂದು ಬೆಂದ್ರಾಯಿತು. ಹೌದು, ಮತ್ತು ಸ್ವೀಟ್ ಕಾರ್ನ್ ಕೂಡ ಹಸಿ ಹಸಿ ತಿಂದರೆ ಇನ್ನೂ ಟೇಸ್ಟ್ ಇರುತ್ತೆ. ಆಯಿತು, ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕ್ತೀನಿ. ಓಕೆ. ಕಾರ್ನ್ ಪ್ಯಾಟೀಸ್ ರೆಡಿ ಆಯಿತು. ಟೇಸ್ಟ್ ಮಾಡಿ. ಖಂಡಿತವಾಗ್ಲೂ ಟೇಸ್ಟ್ ನೋಡೋಣ. ಅದನ್ನು ನೋಡ್ತಾ ಇದ್ರೆ ಅರೋಮ ಬರ್ತಾ ಇದ್ರೆ ಇಲ್ಲಿ ಕೂಡ ಗುರು 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 ಅಂತಿದೆ. ಸೊ ಸೂಪರ್ಬ್ ಆಗಂತೂ ಕಾಣ್ತಾ ಇದೆ, ತೀರಾ ಬಿಸಿ ಇದೆ. ನೆಕ್ಸ್ಟ್ ರೆಸಿಪಿ ಯಾವುದು ಇದೇ ಥರ ಏನಾದರೂ ಸ್ಪೆಷಲ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೇ ಟೇಸ್ಟ್ ನೋಡ್ತೀನಿ. ಥ್ಯಾಂಕ್ ಯು. ಸೊ ಸ್ವೀಟ್ ಕಾರ್ನ್ ಪ್ಯಾಟೀಸ್ ಸಂಜೆ ಟೀ ಟೈಮ್ಗೆ ಹೇಳಿ ಮಾಡಿಸಿದ್ದು. ಅದನ್ನು ಬರ್ಗರ್ ಜೊತೆ ಥರನೂ ಇಟ್ಕೊಂಡು ತಿನ್ಬೋದು, ಹಾಗೇನೂ ಕೂಡ ತಿನ್ಕೊಳ್ಬೋದು. ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಕೂಡ ಈಗ ಸೀಸನ್ ಈ ಸ್ವೀಟ್ ಕಾರ್ನ್ದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸ್ವೀಟ್ ಕಾರ್ನ್ ಪ್ಯಾಟೀಸ್ ತಯಾರಿಸುವ ವಿಧಾನ. ಮೊದಲು ಸ್ವೀಟ್ ಕಾರ್ನನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ನೀರು ಆವಿಯಾಗುವವರೆಗೂ ಹುರಿಯಿರಿ. ಇನ್ನೊಂದೆಡೆ ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್, ಬೇಯಿಸಿದ ಆಲೂಗಡ್ಡೆ, ಹಸಿಮೆಣಸು, ಶುಂಠಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ ಪುಡಿ, ಅನಾರ್ದಾನ ಪುಡಿ, ಕೊತ್ತಂಬರಿ ಸೊಪ್ಪು, ದ್ರಾಕ್ಷಿ, ಗೋಡಂಬಿ, ಅರುಣ ಮೆಣಸಿನ ಪುಡಿ, ಧನಿಯಾ ಪುಡಿ, ಹುರಿದಿಟ್ಟ ಸ್ವೀಟ್ ಕಾರ್ನ್, ಬ್ರೆಡ್ ಕ್ರಮ್ಸ್ ಎಲ್ಲವನ್ನು ಒಟ್ಟಿಗೆ ಹಾಕಿ ಕಲಸಿಕೊಳ್ಳಿ. ನಂತರ ವಡೆ ರೀತಿ ತಟ್ಟಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಸಂಜೆ ಚಹಾಕ್ಕೆ ಸ್ವೀಟ್ ಕಾರ್ನ್ ಪ್ಯಾಟೀಸ್ ಸವಿಯಲು ಬಲು ರುಚಿ. ಸ್ವೀಟ್ ಕಾರ್ನ್ ಪ್ಯಾಟೀಸ್ ಏನೋ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ನೆಕ್ಸ್ಟ್ ಯಾವ ಯಮ್ಮಿ ಟೇಸ್ಟಿ ರೆಸಿಪಿ ಹೇಳ್ಕೊಡ್ತಾರೆ ಇನ್ನೂ ರಿವೀಲ್ ಮಾಡಿಲ್ಲ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. 40 ವರ್ಷಗಳ ಇತಿಹಾಸ ಇರುವಂಥ ಒಂದು ಮಸಾಲೆಗಳು ಅಂತ ಹೇಳಿದರೆ ಅದುವೇ ಅರುಣಾ ಮಸಾಲ. ಹಾಗೆಯೇ ಫ್ಲೋರಮಾ ಫ್ಲೋರ್ ಕ್ಲೀನರ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್. ಸೂಪರ್ವಾಗಿರುವಂಥ ಒಂದೊಂದು ಪ್ಯಾಟೀಸ್ ಹಾಗೆ ರೆಸ್ಟ್ ಆಗ್ತಾ ಇದೆ. ಸೊ ಯಾವಾಗ ಹೋಗಿ ಟೇಸ್ಟ್ ನೋಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಯಾವ ರೆಸಿಪಿ ಅದು ಕೂಡ ತುಂಬ ಹಾಗೆ ಸಸ್ಪೆನ್ಸಲ್ಲಿಟ್ಟಿದ್ರು. ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಸಸ್ಪೆನ್ಸ್ ಈಗ ರಿವೀಲ್ ಆಗುತ್ತೆ. ಯಾವ ರೆಸಿಪಿ ನಮಗೆ ಹೇಳ್ಕೊಡ್ತಾ ಇದ್ದೀರಿ? ನುಗ್ಗೆ ಸೊಪ್ಪು ಇದೆಯಲ್ಲ, ಹಾಂ, ಅದರದ್ದು ರೈಸು. ನುಗ್ಗೆ ಸೊಪ್ಪಿಂದ ರೈಸಾ? ಯೂಶ್ವಲಿ ನುಗ್ಗೆ ಸೊಪ್ಪುದು ಪಲ್ಯ ಮಾಡ್ತಾರೆ. ಆಮೇಲೆ ಇಲ್ಲಿ ಎಲ್ಲ ನಾವು ಅದನ್ನ ಬೇಕಾದ್ರೆ ಪತ್ರೊಡೆನೂ ಕೂಡ ಮಾಡ್ತೀವಿ. ಇದು ರೈಸಾ? ದೋಸೆಗೆಲ್ಲ ಮಾಡ್ತೀರಿ. ಹಾಂ, ಅದಕ್ಕೂ ಚೆನ್ನಾಗಿ ಇದು ಗ್ರೈಂಡ್ ಮಾಡಿ ಅದರಲ್ಲಿ ರೈಸ್ ಅನ್ನ ಕಲಿಸ್ಬೇಕು. ಇದು ಅಯನ್ ಕಂಟೆಂಟ್ ತುಂಬ ಜಾಸ್ತಿ ಇದೆ, ತುಂಬ ಹೆಲ್ತ್ಗೆ ಒಳ್ಳೆಯದು. ಓಕೆ. ಸೊ ನುಗ್ಗೆ ಸೊಪ್ಪಿಂದು ರೈಸ್ ಯೂಶ್ವಲಿ ಪುಳಿಯೋಗರೆ, ಹಾಗೆಯೇ ಲೆಮನ್ ರೈಸ್ ಇದನ್ನೆಲ್ಲ ತಿಂದಿರ್ತೀವಿ. ಸೊ ಇದು ಡಿಫ್ರೆಂಟ್. ಚಟ್ನಿ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು ನುಗ್ಗೆ ಸೊಪ್ಪಿನಲ್ಲಿ. ಹಾಂ, ಅದನ್ನು ಚಟ್ನಿಯಾಗೂ ಬಳಸ್ಕೊಳ್ಬೋದು, ರೈಸ್ಗೆ ಹೌದು. ರೈಸ್ಗೆ ಜೊತೆಗೆ ಸೈಡ್ಗೆ ಅಲ್ಲ, ಅನ್ನ ಕಲಸಿ ತಿನ್ನೋದು. ನೋಡೋಣ ಹೇಗಿರುತ್ತೆ. ಸೊ ನೀವು ಹೇಳ್ಕೊಡಿ. ನಾನು ಫಸ್ಟೇ ಎಲ್ಲ ಅಸ್ಯೂಮ್ ಮಾಡಿಕೊಂಡು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು. ಸೊ ಹೇಳ್ಕೊಡಿ. ಎಸ್, ಫಸ್ಟ್ ಒಂದು ಬಾಣಲಿ ಕೊಡಿ. ಹಾಂ, ಸಾಕಲ್ಲ ಇದು? ಸ್ವಲ್ಪ 1 ಸ್ಪೂನ್ ಆಯಿಲ್. ಸೊ ಆಗಲೇ ಹೇಳಿದ ಹಾಗೆ ನೀವು ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ವಾಶ್ ಮಾಡಿ ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದೇನೆ. ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡುವಾಗ ಸೊಪ್ಪು ಇಷ್ಟಿದ್ರೂ ಕೂಡ ಅದು ಪೂರ್ತಿ ಫ್ರೈ ಆಗುವಾಗ ಸ್ವಲ್ಪ ಆಗುತ್ತೆ. ಸೊ ಕಹಿ ಹೋಗ್ತದೆ ಅದು. ಅನಿಮಿಕ್ ಈ ರೀತಿ ಹುರ್ಕೊಂಡ್ರೆ ಕಹಿ ಹೋಗುತ್ತೆ. ಹಾಂ, ಅನಿಮಿಕ್ ಇದ್ದವ್ರಿಗಂತೂ ತುಂಬ ಒಳ್ಳೆಯದು. ನಾವು ಇದು ಬರೀ ಜ್ಯೂಸ್ ಕುಡಿತೀವಿ ನುಗ್ಗೆ ಸೊಪ್ಪಿಂದು. ಹೌದು.
ಓ ತುಂಬ ಒಳ್ಳೆಯದು ಅದು. ಹ್ಞೂ ನಾವು ಇದು ಒಂದು ನ್ಯಾಚುರೋಪತಿ ಕೋರ್ಸ್ ಆಂಧ್ರ ಅವ್ರದ್ದು ಡಾಕ್ಟರ್ ರಾಮಚಂದ್ರನ್ ಅವರದ್ದು ಕೋರ್ಸ್ ಇದು ಮಾಡ್ತಾಯಿದ್ವಿ 21 ಡೇಸ್. ಅದರಲ್ಲಿ ಏನನ್ನಕ ಬೆಳಗ್ಗೆ ನುಗ್ಗೆ ಸೊಪ್ಪು ಜ್ಯೂಸು, ಕೊತ್ತಂಬರಿ, ಪುದೀನ, ಕರಿಬೇವು, ನುಗ್ಗೆ ಸೊಪ್ಪು ಸ್ವಲ್ಪ ಅದು ಫುಲ್ ಡೈಲಿ ಒಂದು ಗ್ಲಾಸ್ ಹಸಿಯಾಗೆ ಹಾಕೊಳ್ಳೋದಾ ನುಗ್ಗೆ ಸೊಪ್ಪನ್ನು? ಎಲ್ಲ ಸಾಕಿದ್ದು ಇದು ತೆಗೆದುಕೊಂಡ್ವಾ ತೆಗಿಯೋದಾ? ಎಸ್. ಒಂದು ಬೌಲ್ ಪೂರ್ತಿ ಇದ್ದಿದ್ದು ಅರ್ಧ ಬೌಲ್ನಷ್ಟು ಬರಲಿಲ್ಲ. ಮತ್ತು ಆಯಿಲ್ ಕೊಡಿ. ಈಗ ಎಲ್ಲ ಇದಕ್ಕೆ ಹುರಿಲಿಕ್ಕಿದೆಯಾ? ಹುರಿಲಿಕ್ಕೆ ಹಾಕ್ಲಾ? ಹಾಕಿ ಹಾಕ್ಲಾ? ಹಾಕಿ ಎಲ್ಲ ನೀವು ನಿಲ್ಲಿಸಿ ಹೇಳೋವರೆಗೂ ಹಾಕ್ತೀನಿ. ಒಂದು 2 ಸ್ಪೂನ್ ಎಸ್. ಮತ್ತು ಕಡಲೆಬೇಳೆ, ರೆಡ್ ಚಿಲ್ಲಿ, ಇದು ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಸಮ ಪ್ರಮಾಣ. 2 ಸ್ಪೂನ್. ಅಂದರೆ ನೀವೀಗ ಬಹುಶಃ ಇದಕ್ಕೆ ಗೊಜ್ಜು ತಯಾರಿಸ್ತಾ ಇದ್ದೀರಿ. ಗೊಜ್ಜು ಥರ ಈ ನಾವು ಪುಳಿಯೋಗರೆಗೆ ಹೇಳ್ತೀರಿ. ಚಟ್ನಿ ಹೇಳ್ತಿರೋ ಹಾಂ 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 ಅವರವ್ರದ್ದು. ಓಕೆ. ಅಲ್ಲ ಈಗ ಯೂಶಲಿ ಸೈಡ್ ಅನ್ನಕ್ಕೆ ಕಲಸಿ ತಿನ್ಬೋದು, ದೋಸೆ ಇಡ್ಲಿಕ್ಕೆ ತಿನ್ಬೋದು. ಆ ಥರ ಸಪ್ರೇಟ್ ಗೊಜ್ಜು ಥರವೇ ಇಟ್ಕೊಳ್ಳಿ ಅದು. ಹಾಂ ಹಾಂ ಹಾಂ. ಅಲ್ಲ ಯೂಶಲಿ ಪುಳಿಯೋಗರೆದೆಲ್ಲ ಗೊಜ್ಜು ಮೊದಲೇ ಮಾಡಿ ರೆಡಿ ಇಟ್ಕೊಳ್ಬೋದು. ಇದನ್ನು ಕೂಡ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು. ಏನೋ ಹುಣಸೆಹಣ್ಣೆಲ್ಲ ಹಾಕ್ತೀವಿಲ್ಲ, ಏನು ಕೆಟ್ಟು ಹೋಗೋದಿಲ್ಲ. ತೆಂಗಿನಕಾಯಿ ಹಾಕಿದ್ರೆ 2 ದಿವಸನಲ್ಲಿ ಯೂಸ್ ಮಾಡಬೇಕು. ತೆಂಗಿನಕಾಯಿ ಹಾಕ್ಲಿಲ್ಲ ಆದರೆ ಅಷ್ಟೇ. ಮಿಕ್ಸಿ ಕೊಡಿ. ಮಿಕ್ಸಿ ಜಾರ್. ಹೌದು. ಮತ್ತು ನುಗ್ಗೆ ಸೊಪ್ಪು ಹಾಕಬೇಕು, ಅದಕ್ಕೆ ಹಾಕ್ಕೊಳ್ಳೋದು. ಸ್ವಲ್ಪ ತೆಂಗಿನಕಾಯಿ, ಒಂಚೂರು ಬೆಲ್ಲ, ಹಾಂ ಹಾಂ, ಹುಣಸೆಹಣ್ಣು. ಹುಣಸೆಹಣ್ಣು ತುಂಬ ಬೇಕು. ಯಾವುದಕ್ಕೂ ಹುಣಸೆಹಣ್ಣು ಹಾಕಿದರೆ ಅದು ಒಂದು ಹುಳಿ ಇರುತ್ತೆ ಅದು. ಈಗ ಹುಣಸೆ ಹಣ್ಣು ಒಂದು ದೊಡ್ಡ ಬಾಲ್ ಆದ್ರೆ ನಮ್ಮ ತಮಿಳ್ನಾಡು ಸೈಡ್ನಲ್ಲಿ ಬರೀ ಹುಣಸೆ ಹಣ್ಣೆ ಜಾಸ್ತಿ ಯೂಸ್ ಮಾಡೋದು. ಸಾಂಬಾರ್ಗೆ ಇಲ್ಲಿ ಸಾಂಬಾರ್ಗೆಲ್ಲ ಹುಣಸೆ ಹಣ್ಣು ಜಾಸ್ತಿ ಇಲ್ಲಲ್ಲ, ನಮ್ಮದು ಫುಲ್ಲು. ಓಕೆ. ಹುಳಿ ಸಿಹಿ ಪ್ರಮಾಣ ಕರೆಕ್ಟ್ ಇರ್ಬೇಕು ಅದರಲ್ಲಿ. ನಮಗೆ ಸಿಹಿ ಜಾಸ್ತಿ ಇಲ್ಲ, ಸ್ವಲ್ಪ ಖಾರ. ಅಲ್ಲಿ ಸಿಹಿ ಇದು ಬೆಲ್ಲವೇ ಹಾಕೋದಿಲ್ಲ. ಸೊ ಇದಕ್ಕೆ ಬೆಲ್ಲ ಹಾಕೊಂಡಿದ್ದೀರಿ? ನಾನು ಇಲ್ಲಿ ಬಂದಿದ್ದೆ. ಸೊ ಹಾಗಾದರೆ ಇದು ಫುಲ್ ಗ್ರೈಂಡ್ ಮಾಡ್ಕೊಳ್ಳುವಂಥದ್ದು. ನೀರೇನು ಬೇಡ? ಇಲ್ಲ, ಸ್ವಲ್ಪ ಆದಮೇಲೆ ನೋಡಿ. ಓಕೆ. ಇನ್ನು ನೀರು ಹಾಕ್ಕೊಳ್ಬೋದಾ? ಸಾಕು. ಸಾಕಲ್ಲ? ಗ್ಯಾಸ್ ಆನ್ ಮಾಡೋದಾ? ಗ್ಯಾಸ್ ಆನ್ ಮಾಡಿ. ಸೊ ಜಟ್ಪಟ್ ಅಂತ. ಸೊ ಅದೇ ಎಣ್ಣೆಯಲ್ಲಿ ಹೌದು, ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ನೆಲಕಡಲೆ, ಗೋಡಂಬಿ, ದ್ರಾಕ್ಷಿ. ಯಾವುದರಲ್ಲಿ ಸ್ವಲ್ಪ ರಿಚ್ಚು.
ಅಂದರೆ ಎಲ್ಲ ಪೌಷ್ಟಿಕಾಂಶವೂ ಕೂಡ ಒಂದರಲ್ಲೇ ಸಿಗಬೇಕು ಆ ರೀತಿ. ಆ್ಯಂಡ್ ಇದು ಒಂದು ಹೋಲ್ಸಮ್ ಮೀಲ್ ಕೂಡ ಆಗುತ್ತೆ ಅದರಲ್ಲಿ. ಅಂದರೆ ಅಯನ್ ಕಂಟೆಂಟ್ ಇದೆ, ಗೋಡಂಬಿ, ಇದು ದ್ರಾಕ್ಷಿ, ಕ್ಯಾನ್ಸರ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಕೆ ಇರುತ್ತೆ. ಓಹೋ ಓಕೆ ಓಕೆ ಓಕೆ. ಪ್ರಿವೆನ್ಷನ್ ಕ್ಯಾನ್ಸರ್ ಪ್ರಿವೆನ್ಷನ್, ಅದಕ್ಕೆ ಇದು ಜಾಸ್ತಿ ಯೂಸ್ ಮಾಡಿ. ಆಯಿತು, ಇದು ಕೂಡ ಸ್ವಲ್ಪ ತಿನ್ನುವಾಗ ಯಾವುದು ನುಗ್ಗೆ ಸೊಪ್ಪನ್ನೇ ಹೇಳಲಿಕ್ಕಾಗೋದು. ಸೊ ನುಗ್ಗೆ ಸೊಪ್ಪೆಲ್ಲ ಯಾರೆಲ್ಲ ಸೊಪ್ಪು ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅವ್ರಿಗೆ ಈ ಥರ ಮಾಡ್ಕೊಡ್ಬೇಕು ಅಲ್ಲ. ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಮತ್ತೆ ಬೇಕಿದ್ದಲ್ಲಿ ಉಪ್ಪು ಹಾಕೊಂಡ್ರೆ ಆಯ್ತು. ನಿಮಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಬೇಕಿದ್ರೆ ಸ್ವಲ್ಪ ಸೊಪ್ಪು ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಹೌದು, ಆಯಿತು. ಸೊ ಇಟ್ಸ್ ರೆಡಿ. ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪುದು ರೈಸ್ ಆಯಿತು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನುಗ್ಗೆ ಸೊಪ್ಪಿನ ಸಾರು ಅಥವಾ ಬೇರೆ ರೀತಿಯಾದಂಥ ಎಲ್ಲ ಹೆಚ್ಚಾಗಿ ಈ ಬೋಂಡ ಅದನ್ನು ಮಾಡ್ತಾರೆ. ಇದು ನಾವು ಪೌಡರ್ ಮಾಡ್ಕೊಳ್ತೀವಿ. ಬರೀ ಪೌಡರ್, ಅದರದೇ ಪೌಡರ್. ಸೊ ಚಟ್ನಿ ಪೌಡರ್, ಚಟ್ನಿ ಪುಡಿ ಥರ, ಚಟ್ನಿ ಪೌಡರ್ ಥರ. ಓಕೆ, ನೆಕ್ಸ್ಟ್ ಟೈಮ್ ಅದನ್ನು ಕಲಿಯುವ. ಬಟ್ ಇದಂತೂ ಒಳ್ಳೆ ಅರೋಮನೂ ಬರ್ತಾ ಇದೆ. ಥ್ಯಾಂಕ್ ಯು. ಸೊ ನುಗ್ಗೆ ಸೊಪ್ಪಿನ ರೈಸ್ ಅಥವಾ ಡ್ರಮ್ ಸ್ಟಿಕ್ ಲೀವ್ಸ್ ರೈಸ್ ಅಂತ ಕೂಡ ಹೇಳ್ಬೋದು. ಸೊ ಒಳ್ಳೆ ಅರೋಮ್ಯಾಟಿಕ್ ಇದೆ, ಹೆಲ್ತ್ ಬೆನಿಫಿಷಿಯಲ್ ಇರುವಂಥ ಒಂದು ಸೊಪ್ಪು ಅಂತ ಹೇಳಿದರೆ ಅದುವೇ ನುಗ್ಗೆ ಸೊಪ್ಪು. ಅದರಿಂದ ಅನ್ನವನ್ನು ಕೂಡ ಹಾಗೆ ತಯಾರಿಸಿ ಕೊಟ್ಟಿದ್ದಾರೆ. ಮಧ್ಯಾಹ್ನದ ಊಟಕ್ಕೂ ಸಹಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೂ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ನುಗ್ಗೆ ಸೊಪ್ಪಿನ ರೈಸ್ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ನುಗ್ಗೆ ಸೊಪ್ಪನ್ನು ಹುರಿಯಿರಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸು ಹಾಕಿ ಹುರಿಯಿರಿ. ನಂತರ ಹುರಿದ ನುಗ್ಗೆ ಸೊಪ್ಪು, ತೆಂಗಿನ ಚೂರು, ಹುಣಸೆಹಣ್ಣು, ಬೆಲ್ಲ, ಉಪ್ಪು ಹಾಕಿ ಜೊತೆಗೆ ನೀರು ಕೂಡ ಸೇರಿಸಿ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಶೇಂಗಾ ಬೀಜ, ಗೋಡಂಬಿ, ದ್ರಾಕ್ಷಿ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ, ಬೆಳ್ತಿಗೆ ಅನ್ನ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬೇಕಿದ್ದಲ್ಲಿ ಮಾತ್ರ ಉಪ್ಪು ಸೇರಿಸಿ. ಈಗ ಆರೋಗ್ಯಭರಿತ ನುಗ್ಗೆ ಸೊಪ್ಪಿನ ರೈಸ್ ರೆಡಿ. ಎಸ್ ಮೇಡಮ್, ಪ್ಯಾಟೀಸ್ ಆ್ಯಂಡ್ ಇದು ಕೂಡ ನನಗೆ ಈ ಥರ ರೈಸಲ್ಲಿ ನೀವು ಚಿತ್ರಾನ್ನ ಮಾಡಿ, ಪುಳಿಯೋಗರೆ ಮಾಡಿ, ಯಾವುದೇ ಕೂಡ ಈ ಥರ ರೈಸ್ ಐಟಮ್ ಐ ಲವ್ ಇಟ್. ಆ್ಯಂಡ್ ಪ್ಯಾಟೀಸ್ ಕೂಡ ಮಾಡಿ. ಅದರಲ್ಲಿ ಈರುಳ್ಳಿ ಹಾಕಿದ್ರೆ ಇನ್ನೂ ಅದು ಬೇರೆ ಟೇಸ್ಟ್. ಓಕೆ ಓಕೆ. ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕ್ತಾರಲ್ಲ, ಸೊ ಈರುಳ್ಳಿ ಬಳಸುವವರು ಈರುಳ್ಳಿ ಕೂಡ ಹಾಕ್ಕೊಳ್ಬೋದು ಒಗ್ಗರಣೆಗೆ. ಸೊ ಎಷ್ಟೆಲ್ಲ ಒಂದೊಂದೇ ವೇರಿಯೇಷನ್ಸ್ ಬರ್ತಾ ಇದೆ. ಸೊ ಫಸ್ಟ್ ಯಾವ್ದು ಟೇಸ್ಟ್ ನೋಡಲಿ? ಅನ್ನ ಟೇಸ್ಟ್ ಮಾಡಿ. ಅನ್ನ ಫಸ್ಟ್. ಅತಿಥಿ ದೇವೋಭವ ತಗೊಳ್ಳಿ. ನೀವು ಹೇಳಿದ್ರಿ ನುಗ್ಗೆ ಸೊಪ್ಪುದು ಗೊತ್ತಾಗಲ್ಲ ಯಾವುದು ಹಾಕಿದ್ದಾರೆ ಅಂತೇಳಿ, ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ಹುಳಿ ಖಾರ ನಮ್ಮ ಇಷ್ಟ ಪ್ರಕಾರ ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಎಷ್ಟು ಬೇಕೋ ಅಷ್ಟು. ಬಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟರೆ ಅದು ಪೂರ್ತಿ ಟೇಸ್ಟ್ ಇಟ್ಕೊಳ್ಳುತ್ತೆ. ಬೆಳಗ್ಗೆ ಮಾಡಿಬಿಟ್ಟು ಸಾಯಂಕಾಲ ತಿನ್ಬೇಕು, ಆವಾಗ ಫುಲ್ ಎಲ್ಲ ಟೇಸ್ಟ್ ಇಟ್ಕೊಂಡು ಇದಾಗ್ತದೆ. ಅವಾಗ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಂಥ ರೈಸ್ ಎಲ್ಲ ನಂಗೆ ತುಂಬ ಹಿಡಿಸುತ್ತೆ. ಸೊ ಇಂಡಿಯನ್ ಫ್ರೈಡ್ ರೈಸ್ ಆ್ಯಕ್ಚುಲಿ ಇದೆಲ್ಲ. ಹೌದು, ಹೆಲ್ತಿ ಫುಡ್. ಎಸ್, ಎಕ್ಸಾಕ್ಟ್ಲಿ. ಸೊ ಇದನ್ನು ಟೇಸ್ಟ್ ನೋಡೋಣ. ತೊಗೊಳ್ಳಿ. ಎಸ್, ಆಗಲೇ ಹೇಳಿದೆ, ಅರೋಮಾ ಬರ್ತಾ ಇರುವಾಗಲೇ ಬರೀ ಆ ಮಿಕ್ಸ್ಚರ್ ಅರೋಮಾನೇ ಅಷ್ಟು ಚೆನ್ನಾಗಿ ಒಳ್ಳೆ ಅರೋಮಾ ಬರ್ತಾಯಿತ್ತು ಮಿಕ್ಸ್ಚರ್ದು. ಟೇಸ್ಟ್ ಅಂತೂ ಸೂಪರ್, ಆಸಮ್.
ಸಂಜೆ ಟೀಗೆ ಈ ತರ ಬಿಸಿ ಬಿಸಿ ಮಾಡ್ಕೊಡ್ತಾ ಇದ್ರೆ ನೀವು ಕಿಚನ್ ಅಲ್ಲೇ ಹಾಗೆ ಮಾಡ್ಕೊಡ್ತಾ ಇರ್ಬೇಕಷ್ಟೇ. ಹಾಗೆ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎರಡರಲ್ಲೂ ಕೂಡ ಹೆಲ್ತ್ ಬೆನಿಫಿಷಿಯಲ್ ಹಾಗೆ ಬೆನಿಫಿಟ್ಸ್ ಹಾಗೇ ಇದೆ. ಸೊ ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಒಳ್ಳೆ ಟೇಸ್ಟಿ ರೆಸಿಪಿ ಹೇಳ್ಕೊಡೋದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇದರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಕುಚ್ಚಲಕ್ಕಿ ಇಲ್ಲಿ ನಾವು ಕೋಸ್ಟಲ್ ಬೆಲ್ಟಲ್ಲಿ ಕುಚ್ಚಲಕ್ಕಿ ಅಂದರೆ ಬೆಸ್ಟ್. ಅದರಲ್ಲೂ ಕೂಡ ಇದು ಭದ್ರಾವತಿಯಲ್ಲಿ ಬೆಳೆಸ್ತಾರೆ. ಆದರೆ ಟೇಸ್ಟ್ ಮಾತ್ರ ಆಸಮ್, ಉದುರಾಗಿ ಬರುತ್ತೆ ಅನ್ನ. ಎಸ್, ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಹೊಟ್ಟೆ ಚುರು ಚುರು ಅಂತ ಆವಾಗಲೇ ಹೇಳಿದೆ, ಇದಂತೂ ಸೂಪರ್ಬ್ ಆಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಕಾರ್ನ್ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನ. ಹಾಗೆ ಬುಟ್ಟದ ರೀತಿಯಲ್ಲಿ ಕೂಡ ನಾವು ಅದನ್ನು ಹಾಗೆ ಬೆಂಕಿಯಲ್ಲಿ ಕಾಯಿಸಿ ಕೂಡ ತಿಂತೀವಿ. ಇದು ಪ್ಯಾಟೀಸ್ ಥರ ಮಾಡ್ಕೊಟ್ಟಿದ್ದಾರೆ, ಸೂಪರ್. ನಾನಂತೂ ಇವತ್ತೇ ಹೋಗಿ ಟ್ರೈ ಮಾಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡ್ತೀರಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾನ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.